ನಮಸ್ತೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಗೆ ಇತ್ತು. ಆಗ ಬೇಸಿಗೆ ಕಾಲ. ಕಾಗೆಗೆ ಬಾಯಾರಿಕೆ ಆಯಿತು. ನೀರು ಹಂಬಲಿಸಿತು. ಸುತ್ತಲೂ ನೋಡಿತು, ಎಲ್ಲೂ ನೀರು ಕಾಣಲಿಲ್ಲ. ತುಂಬಾ ನೋಡಿತು, ಎಲ್ಲೂ ನೀರು ಕಾಣಲಿಲ್ಲ. ಹಾರಿ ಹೋಯಿತು. ಹೋಗುವಾಗ ಒಂದು ಮಡಿಕೆ ಕಂಡಿತು. ಕಾಗೆಗೆ ಸಂತೋಷವಾಯಿತು. ಕಾಗೆ ಮಡಿಕೆಯ ಹತ್ತಿರ ಹಾರಿ ಹೋಯಿತು. ಆಗ ಸ್ವಲ್ಪವೇ ನೀರು ಇತ್ತು. ಆಗ ಕಾಗೆಗೆ ಹೇಗೆ ಕುಡಿಯಲು ಈ ನೀರು ಯೋಚಿಸಿತು. ಜಾಣ ಕಾಗೆ ಒಂದು ಉಪಾಯ ಸಿಕ್ಕಿತು. ಮಡಿಕೆಯಲ್ಲಿ ಒಂದೊಂದು ಕಲ್ಲುಗಳನ್ನು ತೆಗೆದು ಮಡಿಕೆಗೆ ಹಾಕಿತು. ಇನ್ನೊಂದು ಕಲ್ಲುಗಳನ್ನು ತೆಗೆದು ಮಡಿಕೆಗೆ ಹಾಕಿತು. ನೀರು ಸ್ವಲ್ಪ ಸ್ವಲ್ಪ ಮೇಲೆ ಬಂತು. ಕಾಗೆಗೆ ಸಂತೋಷವಾಯಿತು. ಕಾಗೆ ನೀರು ಕುಡಿದು ಹಾರಿ ಹೋಯಿತು.